ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಭಾರಿ ಎಳ್ಯ ಬೊಕ ನಡು ಕೈಗಾರಿಕೆಲೆಗೆ ಉಮೇದು ಕೊರಿಯರ ಬೊಕ ಉದ್ಯಮಶೀಲತೆ ಗಟ್ಟಿಮುಟ್ಟು ಮಲ್ಪರೆ ಭಾರತೀಯ ಲೆಕ್ಕ ಪರಿಶೋಧಕರನ ಸಂಸ್ಥೆ ICAI ದಿವನ್ನ ICAI MSME ಯಾತ್ರಾ ಬೊಕ MSME ಸೇತು ಕಾರ್ಯಕ್ರಮ ಕುಡ್ಲಡ್ ನಡೆತಂಡ ಭಾರಿ ಎಳ್ಯ ಬೊಕ ನಡು ಕೈಗಾರಿಕೆಲೆಗೆ ಉಮೇದು ಕೊರಿಯರೆ ಬೊಕ ಉದ್ಯಮಶೀಲತೆ ಗಟ್ಟಿಮುಟ್ಟು ಮಲ್ಪರೆ ಭಾರತೀಯ ಲೆಕ್ಕ ಪರಿಶೋಧಕರನ ಸಂಸ್ಥೆ ICAI ದಿವನ್ನ ICAI MSME ಯಾತ್ರಾ ಬೊಕ MSME ಸೇತು ಕಾರ್ಯಕ್ರಮ ಕುಡ್ಲಡ್ ನಡೆತಂಡ MSME ಬೊಕ ICAI ಸ್ಮಾರ್ಟ್ ಆಫ್ ಕಮಿಟಿದ ನೆಲೆಟ್ ಭಾರತೀಯ ಲೆಕ್ಕ ಪರಿಶೋಧಕರನ ಸಂಸ್ಥೆದ ದಕ್ಷಿಣ ಭಾರತ ಪ್ರಾದೇಶಿಕ ಮಂಡಳಿ ಕೆನರಾ ವಾಣಿಜ್ಯ ಬೊಕ ಕೈಗಾರಿಕಾ ಸಂಸ್ಥೆ ಕೆನರಾ ಕೈಗಾರಿಕಾ ಸಂಘ ಜಿಲ್ಲಾ ಎಳ್ಯ ಕೈಗಾರಿಕಾ ಸಂಘ ಬೊಕ ಭಾರತೀಯ ಕೈಗಾರಿಕೆಲೆನ ಒಕ್ಕೂಟದ ಜೊತೆ ಸಿರಿಗೆಡು ಈ ಕಾರ್ಯಕ್ರಮ ದಿದ್ದಿತ್ತಂಡ MSMEಲೆನ ಅಭಿವೃದ್ಧಿಗೆ ಸರ್ಕಾರ ಒದಗ ಒಂದು ಪುನಃ ಸಹಾಯ ಬೊಕ ಸವಲತ್ತುಲೆನ ಬಗೆಟ್ ಮಾಹಿತಿ ಕೊರ್ಪುನ ವಿಶೇಷ ಬಸ್ ಉತ್ತರ ಭಾರತದ್ದು ಪಿದಾಡ್ದು ಬೇತೆ ಬೇತೆ ನಗರ ಸಂಚಾರ ಮಲ್ತದ ದಕ್ಷಿಣ ಭಾರತಡ್ಲ ಯಾತ್ರೆ ನಡಪಾದ ಕುಡ್ಲಗ್ ಬೈದಂಡ ಈ ಬಗೆಟ್ ಎಯ್ಯಾಡಿ ಬೊಕ ಬೈಕಂಪಾಡಿ ಕೈಗಾರಿಕಾ ಪ್ರದೇಶಡು ಕಾರ್ಯಕ್ರಮ ನಡತಂಡ ಎಯ್ಯಾಡಿಡ್ ನಡಪಾಯಿನ ಕಾರ್ಯಕ್ರಮಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಕೆಟಿಂಗ್ ವಿಭಾಗದ ಅಣ್ಣಪ್ಪ ಶೆಟ್ಟಿ ಎಳ್ಯ ಕೈಗಾರಿಕೆಲೆನ ಅಭಿವೃದ್ಧಿ ಬ್ಯಾಂಕ್ದ DGM ಕೆ ರವೀಂದ್ರ ಪೈ ಬೊಕ ರಾಷ್ಟ್ರೀಯ ಎಳ್ಯ ಕೈಗಾರಿಕೆಲೆನ ನಿಗಮದ ವಲಯ ವ್ಯವಸ್ಥಾಪಕರು ಶ್ರೀವತ್ಸನ್ ಬಾರಿ ಎಳ್ಯ ಬೊಕ ನಡು ಕೈಗಾರಿಕೆಲೆನ ತಾಪನೆ ಬೊಕ ಅಭಿವೃದ್ಧಿಗೆ ತಿಕ್ಕುನ ಸವಲತ್ತುಲೆನ ಬಗೆಟ್ ಮಾಹಿತಿ ಕೊರಿಯರ ICAI ಕುಡ್ಲ ಘಟಕದ ಗುರ್ಕಾರ್ಯರ ಪ್ರಸನ್ನ ಶನೈ ದುಂಬುದ ಗುರ್ಕಾರ್ಯರ SS ನಾಯಕ್ ಅನಂತೇಶ ವಿ ಪ್ರಭು KCCI ಗುರ್ಕಾರ್ಯರ ಗಣೇಶ್ ಕಾಮತ್ ಗೌತಮ್ ನಾಯಕ್ ಆತ್ಮಿಕಾ ಅಮೀನ್ ಗೌರವ ಹೆಗ್ಡೆ ವಿಶಾಲ್ ಸಾಲಿಯಾನ್ ಪ್ರವೀಣ್ ಕುಮಾರ್ ಕಲ್ಬಾವಿ ಗೌತಮ್ ಪೈ ದಿವಾಕರ್ ಪೈ ಕುಚಿಕಾರ ನಜೀರ್ BA ಕೃಷ್ಣದಾಸ್ ಕಾಮತ್ ಈ ಪುಡ್ತುಡು ಪಾಲ್ದೆತ್ತೊಂಡ್ಯರ ಬಾರಿ ಎಳ್ಯ ಬೊಕ ನಡು ಕೈಗಾರಿಕೆಲೆನ ಸಾಮರ್ಥ್ಯಗೆ ಹೆಚ್ಚ ಮಲ್ಪರೆಗಾದ ICAI 75 ನಗರಲೆಡ್ 75 ದಿನೊಟ್ಟು ದಿವನ್ನ 75 ಕಾರ್ಯಕ್ರಮಲೆನ ಭಾಗವಾದ ಈ ಕಾರ್ಯಕ್ರಮ ನಡೆತಂಡ only 10,000 crore is direct finance. Where is that 3.5 crore? It is with either with the bank or HDFC, small finance bank, in that way. And indirect intervention, one is CPMSC, our flagship program. Then Mudra is our community. Then City Venture Capital. Then for rating, we have Swell. As I said, we were originally designed to help them market their products and marketing their products to the government departments. You know, there is something called a public procurement order in place, where 25% of government's purchases is mandated through this MSC sector. And to facilitate this process, you can imagine yourself to be a buyer, and any government department buyer will be interested in some due diligence process in assessing their MSCs who want to supply these products. So first, the only way of supplying to the government department is through tenders. ಸಾಲಕ್ಕೆನ್ನಗ ಇಜ್ಜಿಂದು ಪಣ್ಣಿನೇಕ್ ಮೊಹಮ್ಮದ್ ಅರ್ಪಾಸ್ ಪಂಪನ ಜವನಗ ಬೆಸತ್ತಿಡುಕುತ್ತದು ಕೆರಿಯರೆ ಪ್ರಯತ್ನ ಮಲ್ತದಿನ ಸಂಗತಿ ಬಂಟ್ವಾಳ ತಾಲೂಕದ ನಂದಾವರೋಡು ನಡೆತದಂಡ ಎಂದಕ್ಕೆ ಸಂಬಂಧ 3 ಆರೋಪಿಲೆನ ಬಂಟ್ವಾಳ ನಗರ ಸ್ಟೇಷನ್ ಪೊಲೀಸರ್ನ ಕೂಟ ಪತ್ತದಂಡ ಸಾಲಕ್ಕೆನ್ನಗ ಇಜ್ಜಿಂದು ಪಂಡಿನೇಕ್ ಜವನಗ ಬಿಸತ್ತಿಡುಕುತ್ತದು ಕೆರಿಯರೆ ಪ್ರಯತ್ನ ಮಲ್ತಿನ ಸಂಗತಿ ನಂದಾವರೋಡು ನಡೆತದಿತ್ತದ ಇಂದಕ್ಕೆ ಸಂಬಂಧ 3 ಆರೋಪಿಲೆನ ಬಂಟ್ವಾಳ ನಗರ ಸ್ಟೇಷನ್ ಪೊಲೀಸರ್ನ ಕೂಟ ಪತ್ತದಂಡ ಬಂಟ್ವಾಳ ತಾಲೂಕು ಸಜಿಪ ಮುನ್ನೂರು ಗ್ರಾಮದ ನಂದಾವರ ಕುರುಬರಕೇರಿದ ಮೊಹಮ್ಮದ್ ಅರ್ಪಾಸ್ಗೆ 3 ಸೇರ್ದು ಬಿಸತ್ತಿಡು ಕುತ್ತಿನ ಬಗೆಟ್ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತದ ಪೆಟ್ಟಾಯಿನ ಅರ್ಪಾಸ್ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಸೇರ್ದಾರ ತಾರಿ ಬಟ್ಪದ ನವಾಜ್ ಬುಕಾಯನ ದೋಸ್ತೆಲು ಜಾಕಿರ್ ಬೊಕ ಸಫ್ವಾನ್ ಮುಕ್ಲೆನ ಪೊಲೀಸರು ಪತ್ತದೇರ ಅರ್ಫಾಸ್ ನಂದಾವರ ಕೋಟೆದ ಮೈದಾನಡು ದೋಸ್ತೆಲನ ಒಟ್ಟುಗು ಗೊಬ್ಬುದ ಮೈದಾನಡು ಆರಾಮ ಮಲ್ತೊನ್ನಗ ಪೊಲಬೀತಿನ ನವಾಜ್ ಬುಕ ಆಯನ 3 ದೋಸ್ತೆಲು
ಪಲ್ಸರ್ ಬೈಕ್ಡ ಆ ಜಾಗೆಗೆ ಬತ್ತದಿದ್ದದು ಅರ್ಪಾಸಿಡ 10,000 ರೂಪಾಯಿ ಸಾಲ ಕೇಂದ್ರ ಕೆಲಸ ಇಜ್ಜಾಂದ ಎನ್ನಡ ಕಾಸು ಇಜ್ಜಿಂದ ಪನ್ನಗ ಬಡ್ಚಾಂದನೆ ನಡೆದು ಈ ಕೇನ್ನಗ ಯಾನ್ ಕೊರಡು ಯಾನ್ ಕೇನ್ನಗ ಇಜ್ಜಿ ಪನ್ಪನ ಅಂದು ಕಿಸೆಡ್ದು ಬಿಸತ್ತಿದೆತ್ತದು ಎದಕ್ ಪಾಡ್ದು ಕೆರಿಯರ ಪ್ರಯತ್ನ ಮಂದೆಂದು ದೂರುಡು ತೆರಿಪಾದನು. ಉಳ್ಳಾಲದ ಸೋಮೇಶ್ವರಡು ಜಿಲ್ಲಾಡಳಿತದ ನಿರ್ದೇಶನದಂಚ ಅಕ್ರಮ ಪೊಯ್ಯ ದಂಧೆ ತಡೆಪರೆ ಪಾಡ್ದಿನ ಸಿಸಿ ಕ್ಯಾಮೆರಾ ಹಾಳ್ ಮಲ್ತಿನ ಕೇಸಿಗೆ ಸಂಬಂಧಪಟ್ಟದು 20 ಆರೋಪಿಗಳನ್ನು ಉಳ್ಳಾಲ ಪೊಲೀಸರು ಪತ್ತಿದರು. ಉಳ್ಳಾಲದ ಸೋಮೇಶ್ವರಡು ಜಿಲ್ಲಾಡಳಿತದ ನಿರ್ದೇಶನದಂಚ ಅಕ್ರಮ ಪೊಯ್ಯ ದಂಧೆ ತಡೆಪರೆ ಪಾಡ್ದಿನ ಸಿಸಿ ಕ್ಯಾಮೆರಾ ಹಾಳ್ ಮಲ್ತಿನ ಕೇಸಿಗೆ ಸಂಬಂಧಪಟ್ಟದು 20 ಆರೋಪಿಗಳನ್ನು ಉಳ್ಳಾಲ ಪೊಲೀಸರು ಪತ್ತಿದರು. ಬಂಧನ ಆಯ್ನಕ್ಲಿನ ತೂಮಿನಾಡು ಮೂಲದ 21 ವರ್ಷ ಪ್ರಾಯದ ದಿಶಾಂತ್ ಬಗ 32 ವರ್ಷದ ರಕ್ಷಿತ್ ಪಂಡದ ಗುರ್ತ ಮಲ್ತದಂಡ ರಡ್ಡು ದಿನ ದುಂಬು ಸೋಮೇಶ್ವರಡು ಪೊಯ್ಯ ಸಾಗವನ ಉದ್ದೇಶಡು ಸಿಸಿ ಕ್ಯಾಮೆರಾ ಹಾಳ್ ಮಲ್ತದರಂದು ಪೊಲೀಸರು ತಿರಿಪಾದ್ಯರು. ವ್ಯಾಗನಾರ್ ಕಾರಡು ಬೈದಿನ 20 ಕಿಡಿಗೇಡಲು ಪುಲ್ಯಕಾಂಡೆ ಸಿಸಿ ಕ್ಯಾಮೆರಾ ಹಾಳ್ ಮಲ್ಪನವು ಸಿಸಿ ಕ್ಯಾಮೆರಾದ ವಿಡಿಯೋಡು ತೋಚಿದು ಬೈದಂಡ ಅಕ್ರಮ ಪೊಯ್ಯ ಸಾಗವನ ತಡೆಪರೆಗಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕರಾವಳಿ ನಿಯಂತ್ರಣ ವಲಯದ ಸುತ್ತಡು ಅಕ್ರಮ ಪೊಯ್ಯಗಾರಿಕೆ ನಡಪಾವಂದಿನಂಚ ಕಣ್ಣುದಿಯರ ಸಿಸಿ ಕ್ಯಾಮೆರಾ ಪಾಡ್ದಿತ್ತಂಡ ಕೆಲವು ತಿಂಗಳು ದುಂಬು ಕೂಟ ಒಂಜಿ ಲಾರಿ ಎಡ್ತದು ಸಿಸಿ ಕ್ಯಾಮೆರಾ ಪುಡೆ ಪರತುದು ಆ ಕೇಸಿಡು 4 ಜನತ ಬಂಧನ ಆದಿತ್ತಂಡ ಅಕುಲು ಜಾಮೀನಿಡು ಬುಡುಗಡಲಾದಿತ್ತರು. 500 ವರ್ಷ ಇತಿಹಾಸ ಉಪ್ಪುನ ಮಣೇಲ್ಪೇಂಟೆ ಪಳ್ಳಿದ ಕೇಸಿಗೆ ಸಂಬಂಧಪಟ್ಟಿನಂಚ ಕುಡ್ಲಾ ಮೂಜನೆ ಸಿವಿಲ್ ಬೊಕ್ಕ JMFC ಕೋರ್ಟ್ ಕೊರ್ನ ತೀರ್ಪುಗೂ ಎದುರಾದ ರಾಜ್ಯ ಹೈಕೋರ್ಟ್ಗೂ ಮೇಲರ್ಜಿ ಕೊರ್ಪುನೊಂದು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಗುರ್ಕಾರ್ಯರು BA ಅಬ್ದುಲ್ ನಾಸಿರ್ ಲಕ್ಕಿ ಸ್ಟಾರ್ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಗುರ್ಕಾರ್ಯರು BA ಅಬ್ದುಲ್ ನಾಸಿರ್ ಲಕ್ಕಿ ಸ್ಟಾರ್ ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಆಫೀಸರ್ ಸುದ್ದಿ ಕೊಟ್ಟುಡು ಪಾತಿರ್ದು ಮಣೇಲ್ಪೇಂಟೆ ಪಳ್ಳಿದ ಕೇಸಿಗೆ ಸಂಬಂಧಪಟ್ಟಿನಂಚ ಕುಡ್ಲಾ ಮೂಜನೆ ಸಿವಿಲ್ ಬೊಕ್ಕ JMFC ಕೋರ್ಟ್ ಕೊರ್ನ ತೀರ್ಪುಗೆ ಎದುರಾದ ರಾಜ್ಯ ಹೈಕೋರ್ಟ್ಗೂ ಮೇಲರ್ಜಿ ಕೊರ್ಪುನೊಂದು ಪಂಡ್ಯರ. ವಕ್ಫ್ ಕಾಯ್ದೆ ಪ್ರಕಾರ ವಕ್ಫ್ಗೂ ಸಂಬಂಧ ಒವೇ ಓದಂಟಿ ವಿಚಾರ ಸಮಸ್ಯೆ ಹತ್ತಂಡ ಬೇತೆ ಸಂಗತಿಲನ ಬಗೆಟ್ ಸಿವಿಲ್ ಕಂದಾಯ ಕೋರ್ಟ್ ಬೊಕ್ಕ ಬೇತೆ ಪ್ರಾಧಿಕಾರಡು ಒವೇ ಕೇಸ್ ನಂಚ ಇಜ್ಜಿ ಕಲಾಪಾಲ ನಡಪಾವನಂಚಲ ಇಜ್ಜೆ ಐತಂಚ ಮಣೇಲ್ಪಳ್ಳಿ ವಿಚಾರಗೂ ಸಂಬಂಧ ಊರ್ದಕ್ಲು ಮೂಜನೆ ಸಿವಿಲ್ ಬೊಕ್ಕ JMFC ಕೋರ್ಟ್ಗೆ ಪೋನಾಗ ಪಳ್ಳಿದ ಪರವಾಯಿನ ವಕೀಲರಿಂದ ಪ್ರಶ್ನೆ ಮಲ್ತದ ನಡುವಂತರ ಅರ್ಜಿ ಕೊಡ್ದಿತ್ತೇರ ಆಂಡ ಬುಧಾರ ಕುಡ್ಲದ ಕೋರ್ಟ್ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟನಂಚ ಸಿವಿಲ್ ಕೋರ್ಟ್ ವಿಚಾರಣೆ ನಡಪಾವಲಿಂದ ತೆರಿಪಾದನ ಅಂಚಾದ ಈ ಬಗೆಟ್ ಕಾನೂನು ಎಡೇನ ತೆರಿನಕ್ಲ ಸಲಹೆ ತೊಂದು ಬೊಕ್ಕ ರಾಜ್ಯ ವಕ್ಫ್ ಬೋರ್ಡ್ದ ಒಟ್ಟುಗೂ ಚರ್ಚೆ ಮಲ್ತದ ಇತ್ಯದ ತೀರ್ಪುನು ರಾಜ್ಯ ಹೈಕೋರ್ಟ್ ಪ್ರಶ್ನೆ ಮಲ್ಪನೊಂದು BA ಅಬ್ದುಲ್ ನಾಸಿರ್ ಪಂಡ್ಯರ. ಸಾಮಾಜಿಕ ಜಾಲತಾಣುಲ್ಲಿಡು ಬರೊಂದುಪ್ಪುನ ಸುದ್ದಿಲನ ಬಗೆಟ್ ಏರ್ಲ ಪೋಡಿಪುನ ಬುಡ್ಚಿಂದು ಅರ್ಬಿನ್ನೈ ತೊಂಡ್ಯರ. ಮಣೇಲ್ ಪಳ್ಳಿಗ 500 ವರ್ಷಲೆನ ಇತಿಹಾಸ ಉಂಡು. 2003 ವಕ್ಫ್ ಬೋರ್ಡ್ಗೂ ಈ ಪಳ್ಳಿದ ಪುದರ್ ಸೇರ್ದಂಡು ಅಂಚಾದ ಇತ್ಯದ ತೀರ್ಪುಗೆ ಎದುರಾದ ಪೊರ್ಬಾಟ ಮಲ್ಪುವ ಎಂಕ್ಲಿಗೆ ನ್ಯಾಯ ತಿಕ್ಕುನ ವಿಶ್ವಾಸ ಉಂಡೊಂದು ಅರ್ಪಂಡ್ಯರ. ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಅಧಿಕಾರಿ ಮೌಸಮ್ ಪಾಷಾ, ಮಣೇಲ್ ಪಳ್ಳಿದ ಗುರ್ಕಾರ್ಯರು ಮೊಹಮ್ಮದ್, ಒತ್ತು ಗುರ್ಕಾರ್ಯರು MA ಅಬುಬಕರ್, ಪಳ್ಳಿ ನವೀಕರಣ ಸಮಿತಿದ ಕೋಶಾಧಿಕಾರಿ ಹಾಜಿ ಮೊಯಿದ್ದೀನ್ ದುಮುದ ಮೇಯರ್ ಕೆ ಅಶ್ರಫ್, ವಕ್ಫ್ ಸಲಹಾ ಸಮಿತಿ ಸದಸ್ಯರ ಅಶ್ರಫ್ ಕಿನ್ನಾರ, ಸೈದುದ್ದೀನ್ ಬಜ್ಪೆ, ಹನೀಫ್ ಮಲ್ಲೂರು, ಮುಸ್ತಾಫಾ ಸುದ್ದಿ ಕುಟುಡಿದ್ದೇರು. ಮಳಲಿ ಮಸೀದಿಯ ನ್ಯಾಯಾಲಯದ ತೀರ್ಪಿನ ವಿಚಾರದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ತೀರ್ಪು ಬಂದದ್ದು ಭಾಳಷ್ಟು ಗೊಂದಲಗಳು ಜನರ ಮಧ್ಯದಿದೆ. ಇವತ್ತು ನಾವು ನ್ಯಾಯಾಲಯದಲ್ಲಿ ವಾಜ್ಯ ಏನಿತ್ತು ಅಂತ ಹೇಳಿದರೆ ಅದು ಸಿವಿಲ್ ಕೋರ್ಟು ಮತ್ತು ವಕ್ಫ್ ಟ್ರಿಬ್ಯುನಲ್ ಬಗ್ಗೆ ಮಾತ್ರ ವ್ಯಾಜ್ಯ ಇದ್ದದಲ್ಲಿ. ನಮ್ಮ ಮಸೀದಿ ಮತ್ತು ವಕ್ಫ್ ಕಡೆಯಿಂದ ಏನು ವ್ಯಾಜ್ಯ ಅಂತ ಹೇಳಿದ್ರೆ ನಮ್ಮ ಈ ವಕ್ಫಿನ ಸೆಕ್ಷನ್ 85 ಪ್ರಕಾರ ಆ್ಯಕ್ಟ್ನ ಪ್ರಕಾರ ಯಾವುದೇ ನಮ್ಮ ವಕ್ಫಿನ ಅಡಿಯಲ್ಲಿರುವಂಥ ಮಸೀದಿ ಆಗಲಿ ಅದರ ಜಾಗವಾಗಲಿ ಯಾವುದೇ ಮದ್ರಸ ಆಗಲಿ ಯಾವುದೇ ವ್ಯಾಜ್ಯ ಇದ್ದರೂ ಅದು ಎಲ್ಲವೂ ವಕ್ಫ್ ಟ್ರಿಬ್ಯುನಲ್ನ ಅಂಡರ್ನಲ್ಲಿ ಆಗಬೇಕಂತೇಳಿ ನಮ್ಮ ಸೆಕ್ಷನ್ 85 ಪ್ರಕಾರ ಇದೆ. ಅದೇ ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಆ ಅಪ್ಲಿಕೇಶನನ್ನು ಇವತ್ತು ನಮ್ಮ ಕೋರ್ಟ್ನಲ್ಲಿ ಇಲ್ಲ ಅದು ವಕ್ಫ್ ಟ್ರಿಬ್ಯುನಲ್ ಅಲ್ಲ, ಇಲ್ಲಿಯೇ ಮಾಡ್ಬೋದು ಅಂಥೇಳಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದೇ ಹೊರತು ಬೇರೆ ಯಾವ ತೀರ್ಪು ಒಂದು ಬಂದಿಲ್ಲ. ಬರುವ ತಿಂಗಳು ಡಿಸೆಂಬರ್ 8ನೇ ತಾರೀಕಿಗೆ ಆ ಕೇಸನ್ನು ಇಟ್ಟಿದ್ದಾರೆ. ಇದರ ಬಗ್ಗೆಯಲ್ಲಿ ಮಸೀದಿ ಅಲ್ಲಿ ದೇವಸ್ಥಾನ ಇತ್ತೋ ಅಲ್ಲ ಮಸೀದಿ ಇತ್ತೋ ಇಲ್ವೋ ಎಂಬ ಬಗ್ಗೆಯಲ್ಲಿ ವಿಚಾರಣೆ ಇನ್ನಷ್ಟು ಆಗಬೇಕು ಹೊರತು ಇದುವರೆಗೆ ಯಾವ ವಿಚಾರಣೆ ಅಲ್ಲಿ ನಡೆದಿಲ್ಲ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಯಾವ ವಿಚಾರ ಅಲ್ಲಿ ಇದುವರೆಗೆ ನಡೆಯಲಿಲ್ಲ. ಇದುವರೆಗೆ ನಡೆದದ್ದು ಅಲ್ಲಿ ಸಿವಿಲ್ಗೆ ಮತ್ತು ವಕ್ಫ್ ಟ್ರಿಬ್ಯುನಲ್ಗೆ ಮಾತ್ರ. ಇವತ್ತು ಆ ತೀರ್ಪು ಕೊಟ್ಟದ್ದು ವಕ್ಫ್ ಟ್ರಿಬ್ಯುನಲ್ ಅಲ್ಲ, ಇಲ್ಲಿಯೇ ಮಾಡ್ಬೋದು ಅಂತ ಹೇಳಿ ಮಾತ್ರ. ಅದನ್ನು
ಅದಲ್ಲದೆ ಬೇರೆ ಯಾವುದೂ ಇಲ್ಲ. ಜನರು ಯಾವುದು ಗೊಂದಲಕ್ಕೆ ಹೋಗೋದು ಬೇಡ. ಅಲ್ಲಿ ತೀರ್ಪು ಬಂದಿದೆ ಅಂತೇಳಿ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ತೀರ್ಪುಗಳು ನಮ್ಮ ಪರವಾಗಿ ಬಂದಿದೆ, ಅಲ್ಲಿ ದೇವಸ್ಥಾನ ಸ್ಟಾರ್ಟ್ ಆಗ್ತದೆ ಅಂತೇಳಿ ಇದು ತುಂಬ ನಾವು ನೋಡ್ತಾ ಇದ್ದೇನೆ. ಅಂತ ಯಾವೊಂದು ಇದು ಬರಲಿಲ್ಲ. ನಾವು ನಮ್ಮ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೇವೆ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಈ ಹೋರಾಟ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟ ಮಾಡ್ತೇವೆ. ಬರೋ ತಿಂಗಳು 8 ತಾರೀಕು ಏನಿದೆ ಅದು ಇಲ್ಲಿ ವ್ಯಾಜ್ಯ ಸ್ಟಾರ್ಟ್ ಆಗ್ತದೆ. ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ನಮ್ಮ ಪರವಾಗಿ ನಮಗೆ ತೀರ್ಪು ಬರುತ್ತೆ ಅಂತ ಹೇಳಿದರೆ, ಯಾಕಂತ ಹೇಳಿದ್ರೆ 1967ರಲ್ಲಿ ನಮ್ಮ ರೆಕಾರ್ಡ್ಗಳು ನಮ್ಮ ಹತ್ರ ಉಂಟು. 2003ರಲ್ಲಿ ವಕ್ಫ್ನಲ್ಲಿ ರಿಜಿಸ್ಟರ್ ಆಗಿದೆ. ಈ ಜಾಗವೆಲ್ಲವೂ ಆ ಮಸೀದಿಗೆ ಒಳಪಟ್ಟ ಎಲ್ಲ ಜಾಗವೂ ರಿಜಿಸ್ಟರ್ ಆಗಿದೆ. ಆಲ್ಮೋಸ್ಟ್ ಒಂದು 20 ವರ್ಷಗಳು ಕಳೀತು ಈಗ ಆಗಿರುವಾಗ ನಮ್ಮ ಹತ್ರ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ. ನಮಗೆ ಯಾವ ಒಂದು ಹೆದರಿಕೆ ಇಲ್ಲ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನಮಗೆ ನಮ್ಮ ಬಗ್ಗೆ ತೀರ್ಪು ಬರ್ತದೆ ಅಂತೇಳಿ ನಮಗೆ ಒಳ್ಳೆಯ ವಿಶ್ವಾಸ ಇದೆ. ಆದ್ದರಿಂದ ನಾವು ಅದನ್ನು ಕಾದು ನೋಡ್ತೇವೆ. ನಾವು ಇದರ ಮುಂದಿನ ಕ್ರಮ ಮಾಡಬೇಕಂತೇಳಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ನೊಂದಿಗೆ ನಾವು ಚರ್ಚೆ ಮಾಡಿ ನಾವು ಕ್ರಮಗಳನ್ನು ತಗೊಳ್ತೇವೆ. ಬೇಲಿಗೆ ಸೇರಿಯರಿಗಾದ ಇಂಟರ್ವ್ಯೂಗೆ ಲೆಟರ್ ಬೈದಳು ತಾನು ಕುಡ್ಲಗೆ ಇಂಟರ್ವ್ಯೂಗೆ ಪೋದು ಬರ್ಪೆ ಅಂದು ಇಲ್ಲಲ್ದಕ್ಲಡ ಪಂಡಿತು ಪೋಯಿನ ಬಂಟ್ವಾಳ ತಾಲೂಕು ಇಡ್ಕಿದು ಗ್ರಾಮ ಕಮ್ಲುಗುಟ್ಟದ ಸುಷ್ಮಿತಾ ಪನ್ಪುನ ಜವಂದಿ ಪಿರ ಬರಂದೆ ತೋಜಂದೆ ಆಯ್ನ ಸಂಗತಿ ನಡೆತದಂಡು. ಬೇಲಿಗೆ ಸೇರಿಯರಿಗಾದ ಇಂಟರ್ವ್ಯೂಗೂ ಲೆಟರ್ ಬೈದನು ತಾನು ಇಂಟರ್ವ್ಯೂಗೂ ಪೋದು ಬರ್ಪೆ ಅಂದ ಇಲ್ಲಲ್ದಕ್ಲಡ ಪಂಡದು ಪೋಯಿನ ಜವಂದಿ ಪಿರಬರಂದೆ ತೋಜಂದೆ ಆಯ್ನ ಸಂಗತಿ ಬಂಟ್ವಾಳ ತಾಲೂಕು ನಡೆತದಂಡು. ಇಡ್ಕಿದು ಗ್ರಾಮ ಕಂಬಳ ಬುಟ್ಟದ ಕರಿದು ಪೋಯಿನ ಆನಂದ ಪನ್ಪನರ್ನ ಮಗಲು 21 ವರ್ಷ ಪ್ರಾಯದ ಸುಷ್ಮಿತಾ ತೋಜಂದೆ ಆತಿರ. ನವೆಂಬರ್ 8 ಕಂಗಾರ ಕಾಂಡ ಇಲ್ಲಡ್ದು ಕುಡ್ಲಡು ಕೆಲಸ ಒಂಜೇಕ್ ಇಂಟರ್ವ್ಯೂ ಪಂಡು ಪೋಯಿನ ಜವಂದಿ ಪಿರ ಇಲ್ಲಡೆ ಬೈಚೇರ. ಈ ಬಗಿಟ್ಟು ವಿಟ್ಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದು ನಾಡಿನ ತನಿಖೆ ನಡೆತೊಂದುಂಡು. ಪುದರ್ಪುಯಿ ಬಂಗಾರ ಪದ್ದೇದ ಸಂಸ್ಥೆ ಭೀಮಾ ಜ್ಯುವೆಲರ್ಸ್ದ CSR ಯೋಜನೆದಲ್ಲಿ ಕೊಡು ಸಮಾಜ ಸೇವೆದ ದಿಟ್ಟೆಡು ಒಡಿಪು ಸಂಚಾರಿ ಸ್ಟೇಷನ್ಗೆ ಇರುವ ಬ್ಯಾರಿಕೇಡ್ಲೆನ ಒದಗಾವನ ಕಾರ್ಯಕ್ರಮ ನಡೆತಂಡು. ಪುದರ್ಪೊಯಿ ಬಂಗಾರ ಪದ್ದೇದ ಸಂಸ್ಥೆ ಭೀಮಾ ಜ್ಯುವೆಲರ್ಸ್ದ CSR ಯೋಜನೆದಲ್ಲಿ ಕೊಡು ಒಡಿಪು ಸಂಚಾರಿ ಸ್ಟೇಷನ್ಗೆ ಇರುವ ಬ್ಯಾರಿಕೇಡ್ಲೆನ ಒದಗಾಯರ. ಭೀಮಾ ಜ್ಯುವೆಲರ್ಸ್ದ ಒಡಿಪು ಶಾಖೆಡ್ ನಡೆತಿನ ತಕ್ಕ ಮಟ್ಟದ ಕಾರ್ಯಕ್ರಮಟ್ಟು ಭೀಮಾ ಜ್ಯುವೆಲರ್ಸ್ದ ಕಾರ್ಪೊರೇಟ್ ಆಫೀಸ್ ಸೀನಿಯರ್ ಮ್ಯಾನೇಜರ್ ಶ್ರೀಪತಿ ಭಟ್ ಹೊಸ ಬ್ಯಾರಿಕೇಡ್ಲೆನ ಒಡಿಪು ಸಂಚಾರಿ ಪೊಲೀಸ್ ಸ್ಟೇಷನ್ದ SI ಅಬ್ದುಲ್ ಖಾದರ್ಗೆ ಕೈಪಗತ್ತೆರ. ಈ ಪೊರ್ತೊಡು ಶ್ರೀಪತಿ ಭಟ್ ಪಾತಿರ್ದ ಸಂಸ್ಥೆದ ಸಾಮಾಜಿಕ ಜವಾಬ್ದಾರಿಯಾದ ಈ ಬ್ಯಾರಿಕೇಡ್ಲೆನ ಸಂಚಾರಿ ಪೊಲೀಸರಿಗೆ ಒದಗಾವಂದಿಲ್ಲ ಎಂಗ್ಲನ ಬೇರೊಡು ಒರಿಪಾದ ಸಾಮಾಜಿಕ ಜವಾಬ್ದಾರಿದೆ ತೊಂದ ನನ್ನ ಮಿತ್ತಗ್ಲ ಸಮಾಜಿಗೂ ಸಹಾಯ ಮಲ್ಪ ಅಂದು ಪಂಡಿರ. ಭೀಮಾ ಜ್ಯುವೆಲರ್ಸ್ ಒಡಿಪು ಶೋರೂಮ್ ಮ್ಯಾನೇಜರ್ ಅಶ್ವಜಿತ್ ರಾವ್, ಒತ್ತು ಮ್ಯಾನೇಜರ್ ರಾಘವೇಂದ್ರ ಭಟ್, ಅಸೋಸಿಯೇಟ್ ಮ್ಯಾನೇಜರ್ ಪ್ರಸನ್ನ ಕುಮಾರ್, ಸಾಮಾಜಿಕ ಕಾರ್ಯಕರ್ತೆಯರ ನಿತ್ಯಾನಂದ ಒಳಕಾಡ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರ. ಅವಶ್ಯಕತೆ ಇತ್ತು ನಮಗೆ ಟ್ರಾಫಿಕ್ಕಿಗೆ. ಹಾಗಾಗಿ ನಾವು ಒಂದ್ಸಲ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ನಿಮ್ಮ ಸಂಸ್ಥೆ ವತಿಯಿಂದ ನಮಗೆ ಒಂದಿಷ್ಟು ಬ್ಯಾರಿಕೇಡ್ಗಳನ್ನು ಒದಗಿಸಿಕೊಡ್ಬೇಕಂತೇಳಿ. ಅದನ್ನು ಇವತ್ತು ಪೂರೈಸಿದ್ದಾರೆ. 20 ಬ್ಯಾರಿಕೇಡ್ಗಳನ್ನು ನಮ್ಮ ಸಂಚಾರ ಠಾಣೆಗೆ ಅಂದರೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕೊಟ್ಟು ಅದನ್ನು ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಇಲಾಖಾ ವತಿಯಿಂದ ಮತ್ತು ಜಿಲ್ಲಾ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೀನಿ. ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದಕ್ಕೋಸ್ಕರ ನಾವು ಇದನ್ನೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಉಡುಪಿ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಆದ ವ್ಯಾಪಾರದಲ್ಲಿ ಉಳಿತಾಯ ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಸೊಸೈಟಿಗೆ ನಾವು ಮಾಡಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳನ್ನು ನಾವು ಪೂರೈಸಿದ್ದೇವೆ ಅಂತ ನಮಗೊಂದು ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ನೋಡೋಕ್ಕೆ. ಸೊ ನಮ್ಮಿಂದ ಆದ ಎಲ್ಲವನ್ನು ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಆದದ್ದನ್ನು ನಾವು ಸೊಸೈಟಿಗೆ ಸಹಕಾರ ಮಾಡ್ತೀವಿ ಅಂತ ಇನ್ನು ಮುಂದೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಈ ಬ್ಯಾರಿಕೇಡ್ನ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಯಾಕೆಂತ ಹೇಳಿದರೆ ಅದು ಹೋಗಬಾರದ ಜಾಗಕ್ಕೆ ಅಡ್ಡ ನಿಲ್ಲಿಸ್ಬೋದು, ಹೋಗುವಂಥ ಜಾಗಕ್ಕೆ ದಾರಿಯಾಗಿ ತೋರಿಸ್ಬೋದು. ಇದೇ ಭಾಳ ಒಂದು ವಿಶಿಷ್ಟ ಒಂದು ಬ್ಯಾರಿಕೇಡ್ನ ಒಂದು ಸಹಾಯ. ಸೊ ಹಾಗಾಗಿ ಎಲ್ಲವೂ ಯಾವುದೋ ಮಾಡಬಾರ್ದನ್ನು ಮಾಡದ ಹಾಗೆ ಮಾಡುವಂಥದ್ದನ್ನು ಇನ್ನು ಮುಂದೆಯೂ ಮಾಡುವ ಹಾಗೆ ಆಗಲಿ ಅಂತ ಹೇಳಿ ನಾನು ಭೀಮದ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಕುಟ್ಲದ ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಕನ್ನಡ ಶಾಲೆದ ಜೋಕ್ಲನ ಪರ್ಬನು ನವೆಂಬರ್ 14 ಇರುವೆಕು ಕುಡ್ಲದ ಸಂಗನಿಕೇತು ನೊಡದಿ ಒಂದುಂಡು. ದಕ್ಷಿಣ ಕನ್ನಡ ಒಡಿಪು ಕಾಸರಗೋಡು ಜಿಲ್ಲೆದ 15,000 ಜೋಕುಲು ಪಾಲ್ದೆತುನೆರಂದು ಕನ್ನಡ ಶಾಲೆದ ಜೋಕ್ಲನ ಪರ್ಬದ ಸ್ವಾಗತ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ ತಿರಿಪಾದಿರು.
ಕನ್ನಡ ಶಾಲೆ ಜೋಕ್ಲನ ಪರ್ಬದ ಸ್ವಾಗತ ಸಮಿತಿ ಗುರ್ಕಾರ್ಯರ ಡಾಕ್ಟರ್ ಎಂ ಮೋಹನ್ ಆಳ್ವ ಸುದ್ದಿಕುಡ್ಡೋಡ್ ಪಾತ್ರದ ಕನ್ನಡ ಮಾಧ್ಯಮಲೆಡು ಕಲ್ತೊಂದುಪುನ ಜೋಕ್ಲನ ಆತ್ಮವಿಶ್ವಾಸ ಹೆಚ್ಚಮಲ್ಪನ ಬಕ ವಿದ್ಯಾರ್ಥಿ ಸಮುದಾಯಡು ಭಾಷೆ ಸಾಹಿತ್ಯ ಬಕ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಹೆಚ್ಚಮಲ್ಪನ ಉದ್ದೇಶಡು ಕುಡ್ಲದ ಕೇಶವ ಸ್ಮೃತಿ ಸಂವರ್ಧನ ಸಮಿತಿ ಕನ್ನಡ ಶಾಲೆ ಜೋಕ್ಲನ ಪರ್ಬನು ನವೆಂಬರ್ 14 ಬಕ ಇರುವೇಕ್ ಕುಡ್ಲದ ಸಂಘನಿಕೇತನೋಡು ದಿವೊಂದೊಂದು ಪಂಡಿರ ರಡ್ಡ ದಿನದ ಸಬಿಟ ದಕ್ಷಿಣ ಕನ್ನಡ ಒಡಿಪು ಬಕ ಕಾಸರಗೋಡು ಜಿಲ್ಲೆಲನ 5ನೇ ಕ್ಲಾಸ್ ಮಿತ್ತರ್ದು 10ನೇ ಕ್ಲಾಸ್ ಮಟ್ಟದ 15,000 ಜೋಕ್ಲು ಪಾಲ್ದಿತುನ್ವೇರ ನವೆಂಬರ್ 14 ಕಾಂಡ್ಯ 10 ಗಂಟೆಗೆ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮೈದಾನೊಡ್ದು ಸಂಘನಿಕೇತನ ಮುಟ್ಟ ಮೆರವಣಿಗೆ 10 ಕನ್ನಡ ನಾಡದ ಇತಿಹಾಸ ಭಾಷೆ ಸಾಹಿತ್ಯದ ಮಹತ್ವ ರಾಷ್ಟ್ರೀಯ ಬೊಕ್ಕ ರಾಜ್ಯದ ಮಹಾನಾಯಕರನ ಚಿಂತನೆದ ಸಾಕ್ಷ್ಯ ಚಿತ್ರಲೇನ ಪ್ರದರ್ಶನ ಬೂಕು ಪ್ರದರ್ಶನ ಉದಿಪನ ಬೊಕ 11 ಗಂಟೆಗೆ ಸಭೆ ಉದಿಪನ ಆಪಣೊಂದು 20 ಮಧ್ಯಾಹ್ನ 3 ಗಂಟೆಗೆ ವಿಧಾನಸಭೆದ ಗುರ್ಕಾರ್ಯರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗುರ್ಕಾರ್ಮಿಡ್ ಮುಗಿತಲಲೇಸ್ ನಡೆಪರೆ ಉಂಡೊಂದು ಮೋಹನ್ ಆಳ್ವ ಪಂಡಿರ. ಈ ವರ್ಷ ಕನ್ನಡ ಶಾಲಾ ಮಕ್ಕಳ ಹಬ್ಬ ಅದು ನಾಡು ನುಡಿ ಸಂಸ್ಕೃತಿಯ ಸಮಾವೇಶವನ್ನು ಡಿಸೆಂಬರ್ 19 ಮತ್ತು ನವೆಂಬರ್ 19 ಮತ್ತು 20ರಂದು ನಮ್ಮ ಸಂಘನಿಕೇತನದಲ್ಲಿ ಇದನ್ನು ಮಾಡಲಿಕ್ಕೆ ತೀರ್ಮಾನವಾಗಿದೆ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಮಾಡುವ ಉದ್ದೇಶ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳ ಆತ್ಮವಿಶ್ವಾಸದ ವೃದ್ಧಿ ಹಾಗೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು ಅರಿವನ್ನು ವಿಸ್ತರಿಸುವ ಉದ್ದೇಶದಿಂದ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯು ಕನ್ನಡ ಶಾಲಾ ಮಕ್ಕಳ ಹಬ್ಬವನ್ನು ನವೆಂಬರ್ 19 ಮತ್ತು 20ರಂದು ಮಂಗಳೂರಿನ ಸಂಘನಿಕೇತನದಲ್ಲಿ ಬೃಹತ್ ವಿದ್ಯಾರ್ಥಿ ಸಮಾವೇಶದ ಮೂಲಕ ಹಮ್ಮಿಕೊಂಡಿದೆ. ಈ 2 ದಿನದ ಈ ಸಮಾವೇಶದಲ್ಲಿ ದಕ್ಷಿಣ ಜಿಲ್ಲೆ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ 5ನೇ ತರಗತಿಗೆ ಮೇಲ್ಪಟ್ಟ ಮತ್ತು 12ನೇ ತರಗತಿ ತನಕದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸುಮಾರು 15,000ಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಭಾಗವಹಿಸಲಿದ್ದಾರೆ. ಇವತ್ತು ಕಾಲ ಏನು ಬದಲಾವಣೆ ಆದರೂ ಕೂಡ ಎಂಥ ಸವಾಲು ಬಂದರೂ ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಎಂದೂ ಯಾವತ್ತೂ ಈ ಸವಾಲುಗಳನ್ನು ಎದುರಿಸಲಿಕ್ಕೆ ಭಾಷೆ ಅಡ್ಡ ಬರುವುದಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತೋರಿಸಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಇದನ್ನು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಇದನ್ನು ಹೀಗೆ ನಾವು ಮುನ್ನಡೆಸಿಕೊಂಡು ಹೋಗಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ಎಂಬಿ ಪುರಾಣಿಕ್, ಕೆಸಿ ನಾಯಕ್, ದೇವಿ ಪ್ರಸಾದ್ ಶೆಟ್ಟಿ ಸುದ್ದಿ ಕೊಟ್ಟಿದ್ದಾರೆ. ಬಿಎಂಎಸ್ ಸಂಘಟನೆದ ಕುಟುಂಬ ಮಿಲನ ಕಾರ್ಯಕ್ರಮಕ್ಕೂ ಬೆಳ್ತಂಗಡಿಡು ಫ್ಲೆಕ್ಸ್ ಬ್ಯಾನರ್ ಪಾಡ್ನ ಪೊರ್ತುಡು ಕರೆಂಟ್ ವೈರ್ ತಾಗದು ಜುವಕಳೆವನ್ನ ಜವನೆ ಪ್ರಶಾಂತ್ ಆಚಾರ್ಯ ಕುಟುಂಬಗೂ ಬಿಎಂಎಸ್ ಸಂಘಟನೆ ನೈತಿಕ ಜವಾಬ್ದಾರಿದೆ ತಂದು 25 ಲಕ್ಷ ರೂಪಾಯಿ ಪರಿಹಾರ ಕೊರಡೊಂದು ಸಿಐಟಿಯು ತಾಲೂಕು ಸಮಿತಿ ಒತ್ತಾಯ ಮಲ್ದಂಡು. ಬಿಎಂಎಸ್ ಸಂಘಟನೆದ ಕುಟುಂಬ ಮಿಲನ ಕಾರ್ಯಕ್ರಮಕ್ಕೂ ಬೆಳ್ತಂಗಡಿಡು ಫ್ಲೆಕ್ಸ್ ಬ್ಯಾನರ್ ಪಾಡ್ನ ಪೊರ್ತುಡು ಕರೆಂಟ್ ವೈರ್ ತಾಗದು ಜುವಕಳೆವನ್ನ ಜವನೆ ಪ್ರಶಾಂತ್ ಆಚಾರ್ಯ ಕುಟುಂಬಗೂ ಬಿಎಂಎಸ್ ಸಂಘಟನೆ ನೈತಿಕ ಜವಾಬ್ದಾರಿದೆ ತಂದು 25 ಲಕ್ಷ ರೂಪಾಯಿ ಪರಿಹಾರ ಕೊರಡು ಬೊಕ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಪಾಡ್ನ ಬಿಎಂಎಸ್ ಸಂಘಟನೆದ ಪದಾಧಿಕಾರಿಗಳ ಮಿತ್ ಕ್ರಿಮಿನಲ್ ಕೇಸ್ ಪಾಡುಡುಂದು ಸಿಐಟಿಯು ತಾಲೂಕು ಸಮಿತಿ ಒತ್ತಾಯ ಮಲ್ದಡ. ಬಿಎಂಎಸ್ ಸಂಘಟನೆ ಬಜಿ ಪ್ರಚಾರ ಪ್ರತಿಷ್ಠೆಗಾದ ಸ್ಥಳೀಯ ಆಡಳಿತದ ಬೊಕ ಮೆಸ್ಕಾಂ ಒಪ್ಪಿಗೆದ ತೊನಂದೆ ಫ್ಲೆಕ್ಸ್ ಪಾಡ್ನ ಕೆಲಸ ಮಲ್ಪಾದಂಡು ಈ ಪೊರ್ತುಡು ಕರೆಂಟ್ ಜಂತಿಗೆ ತಾಗದು ಕರೆಂಟ್ ಒಯ್ತದು ಉರಿ ತೀರ್ದು ಬೊಕ್ಕರಿಯಾಗ ಜೋರ್ದ ಬೆಟ್ಟಾಯಿನವು ದುರಾದೃಷ್ಟ ಅಂದು ಸಿಐಟಿಯು ತಾಲೂಕದ ಗುರ್ಕಾರ್ಯರು ಶಿವಕುಮಾರ್ ಎಸ್ ಬೊಕ ಕಾರ್ಯಂತ್ಯರು ವಸಂತ ನಡ ಪಂಡ್ಯರು. ಬಿಎಂಎಸ್ ಜವಾಬ್ದಾರಿದಂತಿನ ಬೇಲೆಡ್ದ ಈ ಸಂಗತಿ ನಡೆತದಂಡ ಅಂಚಾದಾಯಿತ ಜವಾಬ್ದಾರಿದೆ ತೊನಡು ಶಾಸಕರು ಹರೀಶ್ ಪುಂಜ ಅಧಿಕಾರನು ಬೊಡ್ಚಾಂದಿನಿ ಗಳಸೊಂದು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಪಾಡ್ ಪೌಂದಿತ್ತದು ಐತ ದುಂಬರಿನ ಭಾಗ ಅದು ಇತ್ತೆ ಪಾಪದಾರ್ ತಿಳಿದೇರು ಶಾಸಕರು ಹರೀಶ್ ಪುಂಜ ಮೇರ್ಲ ಇಂದೆತ ಜವಾಬ್ದಾರಿದೆ ತೊನಡು ಸಿಐಟಿಯು ನಾಯಕರು ಒತ್ತಾಯ ಮಲ್ದೇರು. ಈ ಒಂದು ಸಾವಿನ ನೈತಿಕ ಹೊಣೆಯನ್ನು ಇದು ಬಿಎಂಎಸ್ ಸಂಘಟನೆಯವರು ಹೊರಬೇಕು. ಆ ಮೂಲಕ ಆ ಮೃತ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಯನ್ನು ಬಿಎಂಎಸ್ ಸಂಘಟನೆಯವರು ನೀಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು ಹಾಕಿರುವ ಬ್ಯಾನರ್ ಇವತ್ತು ಸ್ಥಳೀಯಾಡಳಿತದ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಹಾಕಿರುವಂಥದ್ದು. ಆದ್ದರಿಂದ ಇದರಲ್ಲಿ ಯಾವುದೇ ಎಲ್ಲ ಹೊಣೆಯನ್ನು ಬಿಎಂಎಸ್ನವರು ಹೊರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಒತ್ತಾಯ ಮಾಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಸುಮಾರು 4.5 ವರ್ಷಗಳಿಂದ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜರವರು ಆಯ್ಕೆಯಾದ ನಂತರ ಬೆಳ್ತಂಗಡಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಪ್ರಚಾರಕ್ಕಾಗಿ ಇವತ್ತು ಅನಧಿಕೃತ ಮತ್ತು ಅಕ್ರಮವಾಗಿ ಯಾವುದೇ ಅನುಮತಿ ಇಲ್ಲದೆ ಫ್ಲೆಕ್ಸ್ ಬ್ಯಾನರನ್ನು ಹಾಕುವಂಥದ್ದನ್ನು ನಾವು ನೋಡಿದ್ದೇವೆ. ಈಗಾಗಲೇ ನಾವು ತಾಲೂಕ್ ಪಂಚಾಯತ್ ಎದುರು ಕೂಡ ಇದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಆದರೂ ಇಂಥ ಅನಧಿಕೃತ ಬ್ಯಾನರ್ ಅಳವಡಿಸುವುದನ್ನು
ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆ ಇವತ್ತು ಅದನ್ನು ತಡೆ ಹಿಡಿಯುವ ಕೆಲಸ ಮಾಡಲಿಲ್ಲ. ಆದ್ದರಿಂದ ಈ ಒಂದು ಅವಘಡ ನಡೆದಿದೆ. ಇದರಲ್ಲಿ ಏನು BMSನವರ ಪಾತ್ರ ಇದೆ, ಅಷ್ಟೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜೆ ಮತ್ತು ಸ್ಥಳೀಯ ಆಡಳಿತದ ಬೇಜವಾಬ್ದಾರಿತನ ಇದೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಿಕೆ ಬಯಸ್ತೇನೆ. ಕಾಂಗ್ರೆಸ್ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನವೆಂಬರ್ 16 ಕುಡ್ಲದ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ದಿವಂದುಂಡು ಆನಿ ಮಧ್ಯಾಹ್ನ 3 ಗಂಟೆ ಕುಡ್ಲದ KIOCL ಎದುರು ಜನಾಗ್ರಹ ಸಭೆ ನಡಪರೆ ಉಂಡೊಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಗುರುಕಾರ್ಯರು ಲಾರೆನ್ಸ್ ಡಿಸೋಜಾ ತಿರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಗುರುಕಾರ್ಯರು ಲಾರೆನ್ಸ್ ಡಿಸೋಜಾ ಕುಡ್ಲಾ ಮಲ್ಲಿಕಟ್ಟದ ಕಾಂಗ್ರೆಸ್ ಭವನಡು ಸುದ್ದಿಕುಟ್ಟೋಡು ಪಾತಿರ್ದು ಜಿಲ್ಲೆಡ್ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯಕಾರಿಣಿ ಸಭೆ ನವೆಂಬರ್ 16 ಜಿಲ್ಲಾ ಕಾಂಗ್ರೆಸ್ ಆಫೀಸ್ ನಡಪರೆ ಉಂಡು ಪ್ರತಿಯೊಂದು ಜಿಲ್ಲೆಡ್ ಕಾರ್ಮಿಕ ನೀತಿಲನ ಬಗೆಟ್ ಚರ್ಚೆ ಅಧಿಕಾರುలు ಕಾರ್ಯತ್ವವನ್ನ ಬಗೆಟ್ ಒಪ್ಪುನ ಸಮಾಧಾನ ಕಾರ್ಯತ್ವನ್ನೇಟು ಸೋತುನ ಅನುಷ್ಠಾನ ನೀತಿಡು ಕಡಿಸುನ ಬಗೆಟ್ ಇಡೀ ಚರ್ಚೆ ನಡಪಾಯಿರಲ್ಲ ಅಂದು ಪಂಡಿರ ಸಭೆಟ್ ಕಾರ್ಮಿಕ ಘಟಕದ ರಾಜ್ಯ ಗುರುಕಾರ್ಯರು ಪುಟ್ಟಸ್ವಾಮಿ ಗೌಡ ಕೆಪಿಸಿಸಿ ಒತ್ತು ಗುರುಕಾರ್ಯರು ಮಧು ಬಂಗಾರಪ್ಪ ಪಾಲ್ದೆತ್ತುನ್ವೇರ ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ದೂರದೃಷ್ಟಿ ಕೊರತೆಡ್ದು ಕೈಗಾರಿಕಾ ಉತ್ಪತ್ತಿಡು ಕಮ್ಮಿ ಆವಂದು ಬತ್ತಿ ನಡೆದವರ ಜನಾಗ್ರಹ ಸಭೆನ ಕುಡ್ಲದ KIOCL ಎದುರು ದಿವಂದಾಂದು ಪಂಡ್ಯರ ರಾಜ್ಯದ ಅಭಿವೃದ್ಧಿಗೆ ಬಂಡಾಳ ಬೂರಂದೆ ಒಪ್ಪುನವು ಯೋಜನೆಲು ಇಜ್ಜಂದಿನವು ಇಂಚಿತ ವಿಚಾರಲಿಗೆ ಇರೋದ ತೋಜಾರವುಲ್ಲ ವರ್ಷದ ವಹಿವಾಟು ಉತ್ಪತ್ತಿ ಜೈದಂಡ ಅಂಚಾದ ವಿಶೇಷ ಸಭೆ ನಡಪಾದ ಪ್ರತಿಭಟನೆ ಮಲ್ಪುವ ಸರ್ಕಾರ ದುಂಬು ಬತ್ತದ ಉತ್ಪತ್ತಿ ಹೆಚ್ಚ ಮಲ್ಪಡುಂದು ಲಾರೆನ್ಸ್ ಡಿಸೋಜಾ ಒತ್ತಾಯ ಮಾಡ್ತಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯಕಾರಿಣಿ ಸಭೆ ಇಲ್ಲಿ ಆಯೋಜನೆ ಮಾಡಲಾಗಿದೆ. ರಾಜ್ಯ ಕಾರ್ಮಿಕ ಘಟಕದ ಪ್ರತಿ ತಿಂಗಳ ಸಭೆಯು ಪ್ರತಿಯೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಅದೇ ರೀತಿ ಈ ತಿಂಗಳ ರಾಜ್ಯ ಘಟಕದ ಸಭೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿ ದಕ್ಷಿಣ ಕನ್ನಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಜಿಲ್ಲೆಗಳಲ್ಲಿ ಸರ್ಕಾರದ ಕಾರ್ಮಿಕ ನೀತಿಗಳ ವೈಫಲ್ಯ, ಅನುಷ್ಠಾನ ರೀತಿಯಲ್ಲಿ ವಿಳಂಬ, ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ನೀಡುವಂಥ ಕೆಲವೊಂದು ಸೌಲಭ್ಯಗಳಲ್ಲಿ ಅಧಿಕಾರಿಗಳ ಹಾಗೂ ಸರ್ಕಾರದ ವೈಫಲ್ಯತೆಯನ್ನು ಎತ್ತಿ ತೋರಿಸುವ ಹಾಗೂ ಅದನ್ನು ಪ್ರತಿಭಟಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ಈ ರಾಜ್ಯ ಕಾರ್ಯಕಾರಿಣಿಯನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಡೆಸಲಾಗ್ತಾ ಇದೆ. ಈ ರಾಜ್ಯ ಕಾರ್ಯಕಾರಿಣಿಗೆ ನಮ್ಮ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಗೌಡರು, ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಗೆ ಉಸ್ತುವಾರಿಯಾದಂಥ KPCC ಉಪಾಧ್ಯಕ್ಷರಂತ ಕೆ ಮಧು ಬಂಗಾರಪ್ಪನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನಂತರ ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿಯ ಒಂದು ದೂರದೃಷ್ಟಿಯ ಕೊರತೆಯಿಂದಾಗಿ ಜಿಲ್ಲೆಯಲ್ಲಿ ಉದ್ಯಮ ನಷ್ಟ ಹಾಗೂ ಉದ್ಯೋಗ ನಷ್ಟ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಂಗಳೂರಿನ KIOCLನ ಮುಂಭಾಗ ಕೂಳೂರಿನ ಬೈಕಂಪಾಡಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್, ನಾಯಕರು ವಿಶ್ವಾಸ್ ಕುಮಾರ್ ದಾಸ್ ಸುದ್ದಿ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿದ SC ಮೋರ್ಚಾದ ನಿಲೆಟ್ ಪರಿಶಿಷ್ಟ ಜಾತಿ ಸಭೆಯನ್ನು ನವೆಂಬರ್ 13 ಕಾಂಡೆ ಒರ್ಮರೇಕ್ ಕುಡ್ಲದ ಉರ್ವ ಸ್ಟೋರ್ದ ಅಂಬೇಡ್ಕರ್ ಭವನಡು ಅಟ್ಟಣೆ ಮಲ್ದ ಅಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಾಹಿತಿದಾರರು ಜಗದೀಶ ಶೇನವ ಸುದ್ದಿ ಕೊಟ್ಟುಡು ತಿರಿಪಾದ್ಯರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಾಹಿತಿದಾರರು ಜಗದೀಶ್ ಶೇಣವ ಕುಡ್ಲದ ಜಿಲ್ಲಾ ಬಿಜೆಪಿ ಆಫೀಸ್ ಸುದ್ದಿ ಕೊಟ್ಟೋಡು ಪಾತ್ರದ ಭಾರತೀಯ ಜನತಾ ಪಾರ್ಟಿದ SC ಮೋರ್ಚಾದ ನೆಲೆಟ್ ಪರಿಶಿಷ್ಟ ಜಾತಿ ಸಭೆಯನ್ನು ನವೆಂಬರ್ 13 ಕಾಂಡೆ ಒರ್ಮರೇಕ್ ಕುಡ್ಲಾ ಉರ್ವ ಸ್ಟೋರ್ದ ಅಂಬೇಡ್ಕರ್ ಭವನ ದಿವಂದೊಂದು ಪಂಡ್ಯರ ಒಂದೊಂದು ಐತಿಹಾಸಿಕ ಸಂಗತಿ ಆಯಿರುಂಡು 4,500 ಪರಿಶಿಷ್ಟ ಜಾತಿ ಜನ ಸೇರಿರೇತದ ಬಿಜೆಪಿ ರಾಜ್ಯ ಗುರುಕಾರ್ಯರ ನಳಿನ್ ಕುಮಾರ್ ಕಟೀಲ್, ಮಂತ್ರಿ CT ರವಿ ಪಾಲ್ದೆತುನರಂದು ಪಂಡ್ಯರ. ಪರಿಶಿಷ್ಟ ಜಾತಿದ 13 ಉಲ ಜಾತಿಲಿದ್ದದ ಐತ ಪ್ರತಿಯೊರಿ ಸಾಧಕರ ಸಭೆಟ್ ಪಾಲ್ದೆತುನೇರ ಬಿಜೆಪಿ ಪ್ರತಿಯೊಂದು ಮೋರ್ಚಾಗ್ಲ ಪ್ರಭಾರಿಂದ ದೀತಂಡ್ ಅಂಚಾದ ಪ್ರಭಾರಿ ಮಂಗಳ ಆಚಾರ್ಯ ದುಂಬಾಳ್ತೆಡ್ ಈ ಸಭೆ ನಡಪುಂಡು ಪುದರ್ ಪೊಯಿ ಕಬಿ ಕರಿದು ಪೊಯ್ನ ಸಿದ್ದಲಿಂಗಯ್ಯರ್ನ ಬೂಕು ಬುಡುಗಡೆ ಅಂಬೇಡ್ಕರ್ ಪ್ರಶಸ್ತಿ ಕೊರ್ಪುನ ಇನಾಮು ಪಟ್ಟುನ ಸಾಧಕರಿಗೆ ತಮ್ಮನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಪರೆ ಉಂಡೊಂದು ಜಗದೀಶ ಶೇನವ ಪಂಡೇರ. ಬಿಜೆಪಿ SC ಮೋರ್ಚಾ ಜಿಲ್ಲಾ ಗುರುಕಾರ್ಯರು ವಿನಯ ನೇತ್ರ ದಡ್ಡಲ್ಕಾಟ್, ಮನೋಜ್ ಕುಮಾರ್, ದಿನೇಶ್ ಆಮ್ಟೂರು, ಪ್ರಭಾರಿ ಮಂಗಳ ಆಚಾರ್ಯ ಸುದ್ದಿ ಕೊಟ್ಟೊಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ SC ಮೋರ್ಚಾ 13 ತಾರೀಕಿಗೆ ಅಂದರೆ ಆದಿತ್ಯವಾರ 9:30ಕ್ಕೆ ಮಂಗಳೂರು ಉರ್ವಾ ಸ್ಟೋರ್ನ ಅಂಬೇಡ್ಕರ್ ಭವನದಲ್ಲಿ
ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಸಮಾವೇಶ ನಡೆಯಲಿಕ್ಕಿದೆ. ಇದೊಂದು ಐತಿಹಾಸಿಕ ಘಟನೆ ಆಗಲಿಕ್ಕಿದೆ. ಸುಮಾರು 4ರಿಂದ 5 ಸಾವಿರ ಪರಿಶಿಷ್ಟ ಜಾತಿಯ ವಿವಿಧ ಪಂಗಡಗಳ ಜನರು ಅಲ್ಲಿ ಸೇರಲಿಕ್ಕಿದ್ದಾರೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಪರಿಶಿಷ್ಟ ಜಾತಿಯ ಈ ಒಂದು ಸಮಾವೇಶ ಏನಿದೆ, ಇದು ಅಭೂತಪೂರ್ವ ಯಶಸ್ಸನ್ನು ಕಾಣಬೇಕು ಎನ್ನುವ ನಿಟ್ಟಿನಲ್ಲಿ ಸುಮಾರು 5,000 ಜನ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಖಂಡಿತ ಇದೆ. ಈ ಸಮಾವೇಶದ ವಿಶೇಷ ಏನಂತ ಹೇಳಿದರೆ, ನಾವು ಕರೋನಾ ಸಂದರ್ಭದಲ್ಲಿ ನಾವೊಂದು ಕವನ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ಆ ಕವನ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸಾಹಿತಿಗಳಿಗೆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಒಂದು ಸಮಾವೇಶದಲ್ಲಿ ನಡೀಲಿಕ್ಕಿದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.